ರಾಮ ರಾಮ ಹರಿ ಹರಿ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಗಳೇ, ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ಕೇಳಿಸ್ತಿದೆ ಮ್ಯಾಮ್. ಕೇಳಿಸ್ತಿದೆ ಮಾತಾಜಿ. ಓಕೆ, ಧನ್ಯವಾದಗಳು. ಹರೇ ಕೃಷ್ಣ. ಇವತ್ತಿನ ತರಗತಿಯನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಶದಾಸ್ ಪ್ರಭುಜಿಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಲೆ ಪ್ರಭುಜಿಗಳೇ, ಎಲ್ಲರಿಗೂ ನಾನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವದ್ಗೀತೆ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿಯನ್ನ ನನಗೆ ಗುರು ಪರಂಪರೆಯ ಮೂಲಕ ಕರುಣಿಸ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ನಾವು ನಿನ್ನೆ ಗೀತೆಯ ಸಾರಾಂಶವನ್ನು ನಾವು ತಿಳ್ಕೊಂಡ್ವಿ. ಒಂದನೇ ಅಧ್ಯಾಯದಲ್ಲಿ ಸೈನ್ಯಾವಲೋಕನ ಮಾಡಿದ್ಮೇಲೆ ಅರ್ಜುನ ನಾನು ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು 5 ಕಾರಣಗಳನ್ನ ಹೇಳ್ಬಿಟ್ಟು ಅವನು ಗಾಂಡೀವವನ್ನ ಕೆಳಗಡೆ ಇಟ್ಬಿಟ್ಟು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣನಿಗೆ ಹೇಳ್ತಾನೆ ಅಲ್ವಾ. ಸೊ 5 ಕಾರಣಗಳು ಯಾವ್ದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? 5 ಕಾರಣಗಳು ಯಾವ್ದು ಅಂತ? ಹೇಳ್ತಾನೆ. ಮೇಡಮ್, ಸಂತೋಷವಿಲ್ಲ, ಹಾ, ಪಾಪ ಚಟುವಟಿಕೆ, ಭಯ, ಕುಟುಂಬದ ಕುಟುಂಬ ಸಂಪ್ರದಾಯ ನಾಶ ಅಥವಾ ಕುಲಕ್ಷಯ ಅಥವಾ ವರ್ಣಶಂಕರ ಆಗತ್ತೆ ಅಂತ. ಪಾಪ ಬರುತ್ತೆ ಅಂತ. ಪಾಪ ಆಗತ್ತೆ ಅಂತ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ನಿರ್ಣಯ ತಗೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅನಿರ್ಣಯ, ನನಗೆ ನಿರ್ಣಯವನ್ನ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಸೊ 2ನೇ ಅಧ್ಯಾಯದಲ್ಲಿ ಕೃಷ್ಣ
ಯಾವಾಗ ಅರ್ಜುನ ಶರಣಾಗ್ತಾನೋ ಅವಾಗ ಅವರು ಬೋಧನೆಯನ್ನ ಶುರು ಮಾಡ್ತಾರೆ ಅಲ್ವಾ. ಸೊ ಅವರು ಪ್ರತಿಯೊಂದಕ್ಕೂ ಸಹ ಅವರು ಉತ್ತರವನ್ನ ಕೊಡ್ತಾರೆ. ಅಂದ್ರೆ ಸಹಾನುಭೂತಿಗೆ ಅವ್ರು ಕೇಳ್ತಾರೆ, ನೀನ್ ಯಾವ್ದ್ರ ಬಗ್ಗೆ ಸಹಾನುಭೂತಿಯನ್ನ ವ್ಯಕ್ತಪಡಿಸ್ತಾ ಇದೀಯಾ, ದೇಹದ ಕುರಿತಾಗೋ ಅಥವಾ ಆತ್ಮದ ಕುರಿತಾಗೋ ಅಂತ ಹೇಳ್ಬಿಟ್ಟು ಅವರು ಆತ್ಮತತ್ವವನ್ನ ಆತ್ಮಜ್ಞಾನವನ್ನ ಅರ್ಜುನನಿಗೆ ಬೋಧಿಸ್ತಾರೆ. ಅದಾದ್ಮೇಲೆ ಸಂತೋಷ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಯಾವ ತರ ನೋಡಿದ್ರು ಸಹ ನಿನ್ಗೆ ಸಂತೋಷ ಸಿಗುತ್ತೆ. ನೀನು ಈ ಯುದ್ಧದಲ್ಲಿ ನೀನು ಗೆದ್ರೆ ನಿನಗೆ ರಾಜ್ಯ ಸಿಗುತ್ತೆ, ಅವಾಗ ಸಂತೋಷದಿಂದ ನೀನು ರಾಜ್ಯವನ್ನ ಅನುಭವಿಸ್ಬೋದು. ಇಲ್ಲ ನೀನು ಇಲ್ಲಿ ಸತ್ತು ವೀರ ಮರಣವನ್ನ ಪಡೆದ್ರೆ ನೀನು ಸ್ವರ್ಗ ಸುಖವನ್ನ ಅನುಭವಿಸ್ಬೋದು ಅಂತ ಹೇಳ್ತಾರೆ. ಪಾಪ ಚಟುವಟಿಕೆಗಳ ಭಯ, ಇದಕ್ಕೆ 2 ತರ ಅವರು ಉತ್ತರವನ್ನ ಕೊಡ್ತಾರೆ. ಒಂದು, ನೀನು ಸ್ವಧರ್ಮವನ್ನ, ನೀನು ಕ್ಷತ್ರಿಯನಾಗಿ ನಿನ್ನ ಧರ್ಮವನ್ನ ನೀನು ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ನಿನ್ಗೆ ಪಾಪ ಬರುತ್ತೆ. ಮತ್ತೆ ಈ ಅಂದ್ರೆ ಭಗವಂತನಿಗೋಸ್ಕರ ನೀನು ಅಂದ್ರೆ ಅಥವಾ ಬುದ್ಧಿ ಮಾರ್ಗದಲ್ಲಿ ನೀನು ಈ ಒಂದು ಯುದ್ಧವನ್ನ ಮಾಡಿದಾಗ ನಿನಗೆ ಯಾವುದೇ ಒಂದು ಪಾಪ ಅನ್ನೋದು ತಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಬುದ್ಧಿ ಯೋಗವನ್ನ ಅಲ್ಲಿ ಹೇಳ್ತಾರೆ, ಕರ್ಮಯೋಗ ಬುದ್ಧಿ ಯೋಗವನ್ನ ಅವ್ರು ಹೇಳ್ತಾರೆ. ಸೊ ಕುಟುಂಬ ಸಂಪ್ರದಾಯದ ನಾಶ ಅಥವಾ ವರ್ಣಶಂಕರ ಕುಲಕ್ಷಯ ಆಗತ್ತೆ ಅನ್ನೋದಕ್ಕೆ ಅವ್ರು ಏನ್ ಹೇಳ್ತಾರೆ, ನೀನು ಆದರ್ಶಪ್ರಾಯನಾಗಿರು, ನೀನ್ ಇಲ್ಲಿ ನೀನು ಇವಾಗ ಏನು ಶ್ರೇಷ್ಠ ವ್ಯಕ್ತಿಯಾಗಿದ್ಯಾ, ಮತ್ತೆ ಕ್ಷತ್ರಿಯನಾಗಿದ್ಯಾ, ನೀನು ಯೋಧನಾಗಿದ್ಯಾ, ನಿನ್ನ ಧರ್ಮವನ್ನ ಮಾಡ್ಬೇಕು. ಇಲ್ಲ ಅಂತಂದ್ರೆ ನೀನ್ ಇಲ್ಲಿಂದ ಹಿಮ್ಮೆಟ್ಟಿದ್ರೆ ಎಲ್ಲರೂ ನಿನ್ನನ್ನ ಉದಾಹರಣೆಯಾಗಿ ತಗೋತಾರೆ. ಸೊ ಅವಾಗ ಅವರನ್ನು ಸಹ ತಮ್ಮ ಕರ್ಮದಿಂದ ಅವರು ವಿಮುಖರಾಗ್ತಾರೆ. ಅದಕ್ಕೋಸ್ಕರ ನೀನು ಆದರ್ಶಪ್ರಾಯನಾಗಿರು ಅಂತ ಹೇಳ್ತಾರೆ. ಮತ್ತೆ ನಿರ್ಣಯವನ್ನ ತಗೊಳ್ಲಿಕ್ಕೆ ಆಗ್ತಿಲ್ಲ ಅನ್ನೋದಕ್ಕೆ ಏನ್ ಉತ್ತರ ಕೊಡ್ತಾರೆ, ಯಾರು ಭಕ್ತಿ ಯೋಗದಲ್ಲಿ ಇರ್ತಾರೋ ಅವರು ಏಕೇಹ ಕುರುನಂದನ ಅಲ್ವಾ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂದ್ರೆ ಅವ್ರಿಗೆ ಒಂದೇ ಒಂದು ಗೋಲ್ ಅಥವಾ ಗುರಿ ಇರುತ್ತೆ. ಸೊ ಅವ್ರಿಗೆ ಅದರಿಂದ ಅವರು ವಿಮುಖರಾಗೋದಿಲ್ಲ. ಅಂದ್ರೆ ಇವಾಗ ಕೃಷ್ಣನ